ಬಣ್ಣದ ಲೋಕ ಅಂದ್ರೇನೆ ಹೀಗೆ. ಇಲ್ಲಿ ಮೇಲಿದ್ದವನು ಕೆಳಗಡೆ ಬರ್ಬೋದು, ಹಾಗೆ ಕೆಳಗಡೆ ಇದ್ದವನು ಸ್ಟಾರ್ ಸೂಪರ್ ಸ್ಟಾರ್ ಆಗಿ ಮಿಂಚಬಹುದು. ಈ ಸ್ಟಾರ್ ಸೂಪರ್ ಸ್ಟಾರ್ ಆಗೋ ಮೊದಲು ಈತ ಅನುಭವಿಸಿರೋ ನೋವು ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ. ನಾವು ಹೇಳ ಹೊರಟಿರೋದು ಇಂತಹದೇ ಕಥೆಯೊಂದನ್ನು. ಇದು ದೂರದ ಮರ್ಕಂಜದಿಂದ ಕುಡ್ಲಕ್ಕೆ ಕನಸು ಕಾಣುತ್ತಾ ಬಂದವನ ಕತೆ. ಲೈಟ್ ಬಾಯ್, ಕ್ಲಾಬ್ ಬಾಯ್, ಪ್ರೊಡಕ್ಷನ್ ರೈಟರ್, ಕೊನೆಗೆ ಸಹಾಯಕ ನಿರ್ದೇಶಕನಾಗಿ ಇಂಡಸ್ಟ್ರಿಯ ಎಲ್ಲಾ ಕೆಲಸಗಳಲ್ಲೂ ಪರಿಣಿತಿ ಹೊಂದಿದವನ ವ್ಯಥೆ. ಸಿನಿಮಾದ 10 ಹಲವು ವಿಭಾಗಗಳಲ್ಲಿ ದುಡಿದ ಮೇಲೆ ನಿರ್ದೇಶಕನಾಗಬೇಕು ಅನ್ನೋ ಬಯಕೆ ಸಹಜ. ಅದೇ ರೀತಿ ಈತನಿಗೂ ನಿರ್ದೇಶಕನಾಗುವ ಬಯಕೆ ಚಿಗುರೊಡೆಯಿತು. ಅದರಂತೆ ಈತನಿಗೆ ಮಠದ ಗುರುಗಳ ಆಶೀರ್ವಾದ ಕೂಡ ಇತ್ತು. ಗುರುಗಳ ಕೃಪಾ ಕಟಾಕ್ಷದೊಂದಿಗೆ ಹಗಲಿರುಳು ನಿದ್ದೆಗಿಟ್ಟು ಕೆಲಸ ಮಾಡ್ದ. ಇನ್ನೇನು ಎಲ್ಲ ಸರಿ ಹೋಯ್ತು ಅಂತ ಚಿತ್ರದ ಟೈಟಲ್ ರಿಜಿಸ್ಟ್ರೇಷನ್ ಮಾಡೋಕೆ ಹೋದ್ರೆ ಭವಿಷ್ಯದ ನಿರ್ದೇಶಕನಿಗೆ ಸ್ವಾಮಿ ಕೊರಗಜ್ಜನಿಂದ ಶಾಕ್ ಒಂದು ಕಾದಿತ್ತು. ಅದಾಗ್ಲೇ ಭವಿಷ್ಯದ ನಿರ್ದೇಶಕನ ಚಿತ್ರದ ಟೈಟಲ್ ಅನ್ನು ಯಾರೋ ಒಬ್ರು ರಿಜಿಸ್ಟ್ರೇಷನ್ ಮಾಡಿದ್ರು. ಕತೆ ಚಿತ್ರಕಥೆ ತಯಾರಾದ್ರೂ ಟೈಟಲ್ ಇಲ್ಲದೆ ಸಿನಿಮಾ ಮಾಡಕ್ಕಾಗುತ್ತಾ? ಕಡೆಗೆ ಏನು ತೋಚದ ಭವಿಷ್ಯದ ನಿರ್ದೇಶಕ ಸ್ವಾಮಿ ಕೊರಗಜ್ಜ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಟೈಟಲ್ ರಿಜಿಸ್ಟರ್ ಆದ್ರೂ ನನಗೆ ಅದೇ ಟೈಟಲ್ ಬೇಕೆಂದು ಕೊರಗಜ್ಜನ ಹಿಂದೆ ಬಿದ್ದ. ತುಳುನಾಡಿನ ಜನರು ಕೊರಗಜ್ಜನಲ್ಲಿ ಏನೇನೋ ಕೇಳಿದ್ರೆ ಈತ ಮಾತ್ರ ನನಗೆ ನೀನೇ ಬೇಕು ಎಂದು ಕೊರಗಜ್ಜನ ತಪಸ್ಸು ಮಾಡ್ತಿದ್ದಾನೆ. ಈಗಾಗಲೇ ನಿರ್ಮಾಣವಾಗುತ್ತಿರೋ ಕೊಂಕಣಿ ಚಿತ್ರವೊಂದರ ನಿರ್ದೇಶನದ ಡಿಪಾರ್ಟ್ಮೆಂಟ್ ನಲ್ಲಿರೋ ಈ ಭವಿಷ್ಯದ ನಿರ್ದೇಶಕನಿಗೆ ಕೊರಗಜ್ಜ ಉಳಿವನೇ, ಟೈಟಲ್ ಕೊಡುವನೇ ಎಂದು ಕಾದು ನೋಡಬೇಕು. ಇದೇ ರೀತಿಯ ಮತ್ತೊಂದು ಇನ್ಸೈಡ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಗಳನ್ನು ಶೀಘ್ರವೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ.